ನಮಸ್ಕಾರ. ಏನೋಪಾಯ ಡೀಮ್ ಟು ಬಿ ಯೂನಿವರ್ಸಿಟಿ ವ್ಯಾಪ್ತಿಯ ಏನೋಪಾಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಎನ್ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ರವಿಚಂದ್ರ ಕಾರ್ಕಳ ಅವರಿದ್ದಾರೆ. ಅವರನ್ನು ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟರ್ ರವಿಚಂದ್ರ ಕಾರ್ಕಳ ಅವರು ಏನೋಪಾಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಮನೋರೋಗ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಅವರು ಈ ದಿವಸ ಅಂದರೆ ಇವತ್ತಿನ ಸನ್ನಿವೇಶಕ್ಕೆ ಭಾರಿ ಅತ್ಯಂತ ಸೂಕ್ತವಾಗುವಂಥ ವಿಚಾರ, ಅದು ಕೋವಿಡ್ನ ಈ ಒಂದು ಸಂದರ್ಭದಲ್ಲಿ ಒತ್ತಡ ನಿರ್ವಹಣೆ ಮತ್ತು ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡುವ ವಿಚಾರವಾಗಿ ಅವರು ಇವತ್ತು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಡಾಕ್ಟರೇ, ನಾನು ಮೊದಲಾಗಿ ಮಕ್ಕಳ ವಿಚಾರದಿಂದ ಬರ್ತೇನೆ, ಆಮೇಲೆ ನಾವು ಒಟ್ಟು ವಯಸ್ಕರು ಮತ್ತು ಒಟ್ಟು ನಮ್ಮ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಮಾತಾಡೋಣ. ಈಗ ಕಳೆದ ಒಂದು ವರ್ಷದಿಂದ ನಮ್ಮ ಮಕ್ಕಳು ಮನೆಯಲ್ಲೇ ಕೂತ್ಕೊಂಡಿದ್ದಾರೆ, ಸಣ್ಣ ಮಕ್ಕಳು, ಅದು ಪ್ರೈಮರಿ ಸ್ಕೂಲ್ ಅಥವಾ ಹೈಸ್ಕೂಲ್. ಆರಂಭದಲ್ಲಿ ಎಲ್ಲರಿಗೊಂದು ಮಟ್ಟಿಗೆ ಆನ್ಲೈನ್ ಕ್ಲಾಸ್ ಮಾಡ್ತಾರಲ್ಲ, ಏನೋ ಮ್ಯಾನೇಜ್ ಆಗ್ಬೋದು ಅನ್ನುವಂಥದ್ದು ಪರಿಸ್ಥಿತಿ ಇತ್ತು. ಕೊನೆಗೆ ಅರ್ಥ ಆಯಿತು, ಮಕ್ಕಳು ಇಡೀ ವರ್ಷ ಪೂರ್ತಿ ಮನೆಯಲ್ಲೇ ಕೂತ್ಕೊಂಡು, ಮತ್ತು ಇವಾಗ ಇನ್ನೂ ಕೂಡ ಜೂನಲ್ಲಿ ಅದು ಸ್ಕೂಲ್ ಓಪನ್ ಆಗ್ತದಾ ಇಲ್ವಾ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಅನಿಶ್ಚಿತತೆ ಎಲ್ಲ ಇದ್ದಾವೆ. ಸೊ ಮಕ್ಕಳ ಬಿಹೇವಿಯರ್ ಬಗ್ಗೆ ಮತ್ತು ಮಕ್ಕಳ ಚಟುವಟಿಕೆ ಎಲ್ಲ ನೋಡಿದಾಗ ಸ್ವಾಭಾವಿಕವಾಗಿ ಪೇರೆಂಟ್ಸ್ಗೆ ಕೂಡ ಗೊತ್ತಾಗಿದೆ, ಒಂದು ಮಕ್ಕಳಲ್ಲಿ ಬದಲಾವಣೆ ಅಥವಾ ಒಂಥರ ಮಂಕಾಗಿದ್ದಾರೆ ಅಂತೆಲ್ಲ. ಸೊ ನೀವು ಇದನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಿ? ಈಗ ಮಕ್ಕಳು ಇಷ್ಟು ಸುದೀರ್ಘ ಕಾಲಾವಧಿ ಮನೆಯಲ್ಲೇ ಕೂತ್ಕೊಂಡ ವಿಚಾರದ ಹಿನ್ನೆಲೆಯಲ್ಲಿ ಅಂದರೆ ಸ್ವಾಭಾವಿಕವಾಗಿ ಮಕ್ಕಳಿಗೆ ಬೇರೆ ಅವರ ವಯಸ್ಸಿನ ಮಕ್ಕಳು ಬೇಕು ಅಲ್ವಾ, ಒಟ್ಟಿಗೆ ಸಹಭಾಗಿತ್ವ ಬೇಕಾಗ್ತದೆ. ಮತ್ತೆ ಇನ್ನೊಂದೇನೆಂದರೆ, ಚಿಕ್ಕ ಮಕ್ಕಳಿಗೆ ಶಾಲೆ ಹೇಗಿರುತ್ತಂದರೆ, ಶಾಲೆಯಲ್ಲಿ ಒಂದು ರುಟೀನ್ ಇರ್ತದೆ, ಒಂದು ಫಿಕ್ಸ್ಡ್ ಶೆಡ್ಯೂಲ್ ಇರ್ತದೆ. ಆ ಶೆಡ್ಯೂಲು ಒಂದು ರೀತಿಯ ಸ್ಟೆಬಿಲಿಟಿ ತಂದು ಕೊಡ್ತದೆ, ಒಂದು ರೀತಿಯ ಸ್ಥಿರತೆ ತಂದು ಕೊಡ್ತದೆ. ಆ ಮನೆಯಲ್ಲಿ ಆ ಸ್ಥಿರತೆ ಕೊಡೋದು ಬಹಳ ಕಷ್ಟ ನಾವು, ಯಾಕಂದ್ರೆ ಈಗ ಅಪ್ಪ ಅಮ್ಮಂದ್ರು ಕೆಲವರು ವರ್ಕ್ ಫ್ರಮ್ ಹೋಮ್ ಮತ್ತೆ ಅವರಿಗೆ ಆದ ಕೆಲವೆಲ್ಲ ತೊಂದರೆಗಳಿದಾವೆ. ಸೊ ಮನೇಲಿ ಏನಾಗ್ಬಿಡುತ್ತೆ ಅಂದ್ರೆ, ಒಂದು ರುಟೀನ್ ಅಂತ ಹೇಳಿ ಫಾಲೋ ಮಾಡೋದು ಬಹಳ ಕಷ್ಟ ಆಗುತ್ತೆ ಮಕ್ಕಳಿಗೆ. ಸೊ ರುಟೀನ್ನಿಂದ ಮಕ್ಕಳು ಸುದೀರ್ಘ ಕಾಲ ಈ ರೀತಿ ಒಂದು ವಿಮುಖರಾಗಿರುವುದೇ ಮಕ್ಕಳಿಗೆ ಬಹುಶಃ ಒಂದು ಒತ್ತಡ ತರಬಹುದು ಅಂತ. ಹೌದು, ಅವರ ಮಾನಸಿಕ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರಬಹುದು. ನಾವು ಪೇರೆಂಟ್ಸ್ ಆಗ್ಬಿಟ್ಟು ಆ ಥರದೊಂದು ರುಟೀನನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಂದರೆ ಪಕ್ಕ ಪರ್ಫೆಕ್ಟ್ ಅಂತಲ್ಲ, ಬಟ್ ಆದ್ರೂ ಒಂದು ಹಂತಕ್ಕಾದ್ರೂ ಒಂದು ನಾವು ರುಟೀನ್ ತರಲಿಕ್ಕೆ ಪ್ರಯತ್ನ ಮಾಡದಿದ್ರೆ, ಅಥವಾ ಅವರ ಮನಸ್ಸಲ್ಲಿಯೂ ಕೂಡ ಈ ಕೋವಿಡ್ನ ಬಗ್ಗೆ ಏನು ಭಯಗಳಿರಬಹುದು, ಏನು ಆತಂಕಗಳಿರ್ಬೋದು, ಅದನ್ನ ಅರ್ಥ ಮಾಡ್ಕೊಳ್ಳದೆ ಹಾಗೆ ನಾವು ಅದರ ಬಗ್ಗೆ ಮಾತಾಡದೇನೆ ಇದ್ರೆ, ಅವರೊಟ್ಟಿಗೆ ನಾವು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡದಿದ್ರೆ, ಅದು ಅವರ ಮನಸ್ಸಿನ ಮೇಲೂ ಕೂಡ ಒತ್ತಡವನ್ನು ಬೀರಬಹುದು. ಆ ಒತ್ತಡ ಆದಾಗ ಮಕ್ಕಳು ಏನ್ ಮಾಡ್ತಾರಂದ್ರೆ, ತುಂಬಾ ಸಿಟ್ಟು ಮಾಡ್ಕೊಳ್ಳೋದು, ಹಠ ಮಾಡೋದು, ಅಪ್ಪ ಅಮ್ಮ ಹೇಳಿದ ವಿರುದ್ಧ ನಡ್ಕೊಳ್ಳೋದು. ಇನ್ನು ಕೆಲವರಿಗೆ ಅದೇ ಜಾಸ್ತಿ ಆಗ್ತಾ ಹೋದ್ರೆ ಅದು ಆತಂಕ, ಬೇಸರ, ಖಿನ್ನತೆ, ಈ ಥರದ ರೂಪಗಳನ್ನು ಕೂಡ ತಗೊಳ್ಬೋದು. ಈಗ ಮಕ್ಕಳು ನೀವು ಹೇಳಿದಾಗೆ ಒಂದು ಸ್ಕೂಲ್ ಕ್ಯಾಂಪಸಲ್ಲಿ ಆಟ ಆಡ್ತಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದವರು, ಮತ್ತು ಸಡನ್ ಈಗ ಅವರು ಈ ಒಂದು ಆನ್ಲೈನ್ ಕ್ಲಾಸಿಗೆ ಕೂಡ ಹೋಗಿಕೊಳ್ಬೇಕಾಯಿತು. ಅದು ಕೂಡ ಒಂಥರ ಅವರಿಗೆ ಒತ್ತಡ ತರೋದಿಲ್ವಾ? ಹೌದು, ಈಗ ಶಾಲೆಯಲ್ಲಿ ಆದ್ರೆ ಹೇಗಿರ್ತಿತ್ತು, ನಾವೆಲ್ಲ ಮಕ್ಕಳೊಟ್ಟಿಗೆ ಇದ್ದೇವೆ, ನಮ್ಗೊಬ್ರು ಟೀಚರ್ ಇದ್ದಾರೆ. ಆ ಟೀಚರ್ ಬರೀ ನಮ್ಗೆ ಜ್ಞಾನ ಕೊಡೋದು ಅಷ್ಟೇ ಅಲ್ಲ, ಒಂದ್ ರೀತಿ ಹೇಗೆ ಒಂದು ಗುರು ಅಂತ ಏನು ಹೇಳ್ತೇವೆ ನಾವು, ಎಷ್ಟೋ ನಮ್ಮ ಜೀವನದ ಪಾಠಗಳನ್ನ, ಅಥವಾ ನಾವು ಯಾವ ರೀತಿ ಒಂದು ವ್ಯಕ್ತಿಯಾಗಿ ನಾವು ಡೆವಲಪ್ ಆಗಬೇಕು ಅದ್ರ ಬಗ್ಗೆ ಸಹ ಎಷ್ಟೊಂದೆಲ್ಲ ನಾವು ನಮ್ಮ ಟೀಚರ್ನ ನೋಡಿ, ನಮ್ಮ ಫ್ರೆಂಡ್ಸ್ ನೋಡಿ ರೋಲ್ ಮಾಡೆಲ್ ಆಗಿ ಇರ್ತಿದ್ರು. ಅದರಿಂದ ನಾವು ಎಷ್ಟೊಂದೆಲ್ಲ ಮಕ್ಕಳು ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ತರಗತಿಯಲ್ಲಿ ಮತ್ತು ಆ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಅನೇಕ ವಿಚಾರವನ್ನು ಕಲೀಲಿಕ್ಕೆ ಇದೆ ಅಂತ ನೀವು ಹೇಳುವಂಥದ್ದು ಇರ್ತಿತ್ತು. ಈಗ ಒಂದು ಸ್ಕ್ರೀನ್ ಮುಂದೆ ಕುತ್ಕೊಂಡು ಹೇಗೆ ಅಲ್ವಾ, ಬರೀ ಮಾಹಿತಿ ಮಾತ್ರ ಆಚೆಯಿಂದ ಈಚೆಗೆ ಬರುತ್ತೆ. ಅದೇ, ಮತ್ತೆ ಒಂದು ಸ್ಕ್ರೀನಲ್ಲಿ ಏನಂದ್ರೆ ಬರೀ ವಿಜುವಲ್ ಆಡಿಯೋ ಇನ್ಪುಟ್ಸ್ ಮಾತ್ರ ಇರೋದು. ಅದೇ ಶಾಲೆಯಲ್ಲಿ ಆದ್ರೆ ಏನಾಗ್ತಿತ್ತು, ಕೆಲವು ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗ್ಬೋದಿತ್ತು, ಅಸೈನ್ಮೆಂಟ್ಗಳ ತರ ಇರ್ತಿತ್ತು, ಅಥವಾ ಪ್ರಾಜೆಕ್ಟ್ಗಳು ಮಾಡ್ಲಿಕ್ಕೆ ಇರ್ತಿತ್ತು, ಅಥವಾ ಚರ್ಚೆ ಮಾಡ್ಲಿಕ್ಕೆ ಇರ್ತಿತ್ತು. ಒಂದು ಲವಲವಿಕೆಯ ವಾತಾವರಣ ಇರ್ತಾ ಇತ್ತು. ಆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಬಹುಶಃ ಆ ರೀತಿ ಒಂದು ವಾತಾವರಣವೇ ತುಂಬಾ ಅಗತ್ಯ. ಅದೇ ಹೇಳ್ತಾರಲ್ಲ, ಆಲ್ ವರ್ಕ್ ಅಂಡ್ ನೋ ಪ್ಲೇ ಮೇಕ್ಸ್ ಜಾಕ್ ಅ ಡಲ್ ಬಾಯ್ ಅಂತ. ಅಂದ್ರೆ ಸಣ್ಣ ಮಕ್ಕಳಿಗೆ ಹೇಗೆ ಓದೋದು ಅಥವಾ ಜ್ಞಾನಾರ್ಜನೆ ಇಂಪಾರ್ಟೆಂಟ್ ಇರುತ್ತೆ, ಅದೇ ರೀತಿ ಬೇರೆ ಮಕ್ಕಳೊಟ್ಟಿಗೆ ಬೆರೆಯೋದು ಮತ್ತೆ ಆಟ, ಈ ಥರದ ಚಟುವಟಿಕೆಗಳನ್ನು ಇನ್ವಾಲ್ವ್ ಆಗೋದು ಕೂಡ ತುಂಬಾ ಅವರ ಮನಸ್ಸಿನ ಆರೋಗ್ಯದ ವಿಚಾರದಲ್ಲೂ ಬಹಳ ಮುಖ್ಯ, ಮತ್ತೆ ಅವರ ವ್ಯಕ್ತಿತ್ವ ಬೆಳವಣಿಗೆ ಆಗೋದು ವಿಚಾರದಲ್ಲೂ ಕೂಡ ತುಂಬಾ ಮುಖ್ಯ. ಡಾಕ್ಟರ್, ಈಗ ಈ ವಿಚಾರಕ್ಕೆ ಪೂರಕವಾಗಿ ನಾವು ಮಾತನಾಡುವಾಗ ಮತ್ತೆ ಶಾಲೆ ಓಪನ್ ಮತ್ತೆ ರಿಓಪನಿಂಗ್ ಸ್ಕೂಲ್ ಬಗ್ಗೆ ಒಂದಷ್ಟು ಪ್ರೋಟೋಕಾಲ್ಗಳನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಆದಷ್ಟು ಬೇಗ ಸ್ಕೂಲ್ ಓಪನ್ ಆದ್ರೇ ಒಳ್ಳೇದಲ್ವಾ?
ಹೌದಪ್ಪ. ಯಾಕಂದರೆ ನಾವು ಎಷ್ಟು ದಿನ ಅಂಥೇಳಿ ಹೀಗೆ ಮಕ್ಕಳ ಶಾಲೆಯನ್ನು ಬಂದಿಟ್ಕೊಂಡು ಕೂರ್ಲಿಕ್ಕಾಗುತ್ತೆ ಅಲ್ವಾ? ಸೊ ಡೆಫಿನೆಟ್ಲಿ ಗೌರ್ಮೆಂಟ್ ಅಂದರೆ ಈ ಥರದ್ದು ಏನೊಂದು ಕಾಯಿಲೆ ಅಥವಾ ಈ ಸಂದರ್ಭ ಬಂದಿದೆ, ಇದು ತುಂಬ ಎಲ್ಲೋ 100 ವರ್ಷಕ್ಕೊಮ್ಮೆ ಬರೋವಂಥದ್ದು. ಯಾರು ಕೂಡ ಪ್ರಿಪರೇಷನ್ ಮಾಡಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾರು ಕೂಡ ಒಂದು ಪ್ಲಾನ್ ರೆಡಿ ಮಾಡಿ ಇಟ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಕಷ್ಟ ಆಗ್ತದೆ, ಗೌರ್ಮೆಂಟು ಅದು ಪಾಲಿಸಿ ಮೇಕರ್ಸ್ಗೂ ಕೂಡ ಕಷ್ಟ ಆಗ್ತಾ ಇದೆ. ಬಟ್ ಡೆಫಿನೆಟ್ಲಿ ನನಗೇನು ಅನ್ಸುತ್ತಂದ್ರೆ, ಮತ್ತೆ ನನಗೆ ಗೊತ್ತು ನನ್ನ ಥರದ್ದೇ ಎಲ್ಲ ಸೈಕ್ಯಾಟ್ರಿಸ್ಟ್ಗಳು ಡಾಕ್ಟರ್ಸ್ ಏನು ಬಿಲೀವ್ ಮಾಡ್ತಾರಂದ್ರೆ, ಮಕ್ಕಳಿಗೆ ಆದಷ್ಟು ಬೇಗ ಶಾಲೆ ವಾತಾವರಣ ಆ ಒಂದು ಸಂಪರ್ಕ ತಂದು ಕೊಟ್ಟರೆ ನಾವು ಅದು ಅವರ ಮನಸ್ಸಿನ ಆರೋಗ್ಯಕ್ಕೆ ಒಳ್ಳೇದಾಗೇ ಆಗ್ತದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಒಂಥರ ಅನ್ಸರ್ಟನಿಟಿ ಮಕ್ಕಳಲ್ಲೂ ಕೂಡ ಪೋಷಕರಲ್ಲಿ ಕೂಡ. ಸ್ಕೂಲ್ ಯಾವಾಗ ರಿಓಪನ್ ಅನ್ನೋ ವಿಚಾರದಲ್ಲಿ ಈ ಅನ್ಸರ್ಟನಿಟಿ ಕೂಡ ಒಂದಷ್ಟು ಗೊಂದಲ ಮಾಡೋದಿಲ್ವ? ಹೌದು. ಅಂದರೆ ಏನಂದರೆ ನಮ್ಮ ಮನುಷ್ಯನ ಮನಸ್ಸು ಹೇಗಿರುತ್ತಂದರೆ, ಅದು ಯಾವ ವಯಸ್ಸಿನವನಾದರೂ ಇರ್ಬೋದು, ನಮಗೆ ಸರ್ಟನ್ಟಿ ಬೇಕು. ಅಂದ್ರೆ ನಿಶ್ಚಿತವಾಗಿ ಒಂದೇನೋ ಒಂದು ನಿರ್ಧಾರ ನಿಲುವುಗಳು ಬೇಕು. ಹೌದು, ಪಕ್ಕ ಅಂತ ಹೇಳಿ ನಮ್ಗೆ ಇನ್ಫಾರ್ಮೇಶನ್ ಇದ್ರೆ ಒಂದ್ ಸ್ವಲ್ಪ ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗ್ಬಿಡುತ್ತೆ. ನಮ್ಮ ತಲೆಯಲ್ಲಿ ಕ್ವೆಶ್ಚನ್ ಮಾರ್ಕ್ಗಳು ಶುರು ಆದಾಗ ಗೊಂದಲ, ಶಾಲೆ ಯಾವಾಗ ಓಪನ್ ಆಗುತ್ತೆ, ಯಾವಾಗ ಲಾಕ್ಡೌನ್ ಓಪನ್ ಆಗುತ್ತೆ, ಎಲ್ಲಿ ವ್ಯಾಕ್ಸಿನ್ ಸಿಗುತ್ತೆ, ಏನ್ ಟ್ರೀಟ್ಮೆಂಟ್ ತಗೊಳ್ಬೇಕು, ಈ ಮಾತ್ರೆ ತಿನ್ಬೇಕಾ ಆ ಮಾತ್ರೆ ತಿನ್ಬೇಕಾ. ಸೊ ಈ ಥರದ ಅನಿಶ್ಚಿತತೆಗಳು, ಕ್ವೆಶ್ಚನ್ ಮಾರ್ಕ್ಗಳು ತಲೆಯಲ್ಲಿ ತುಂಬಿಕೊಂಡಾಗ ಅದು ನಮ್ಮ ದೇಹದ ಮೇಲೆ ಅದು ಪರಿಣಾಮ ಬೀರ್ಲಿಕ್ಕೆ ಶುರು ಮಾಡ್ತದೆ, ಮನಸ್ಸಿನ ಮೇಲೆ ಪರಿಣಾಮ ಬೀರ್ಲಿಕ್ಕೆ ಶುರು ಮಾಡ್ತದೆ. ಅದೇ ನಾವು ಅದೊಂದು ಒತ್ತಡದ ಅನುಭವಕ್ಕೆ ಈಡು ಮಾಡಬಹುದು. ಈಗ ಡಾಕ್ಟರ್ ನಾನು ಇನ್ನೊಂದಷ್ಟು ಅನೇಕ ವಿಚಾರಗಳನ್ನು ಮಾತಾಡ್ಲಿಕ್ಕೆ ಉಂಟು. ಮತ್ತೆ ಈ ನಡುವೆ ಮಕ್ಕಳ ವಿಚಾರಕ್ಕೆ ಬರುವಾಗ, ನೀವು ಈಗ ಮಕ್ಕಳು ಮನೆಯಲ್ಲೇ ಇದ್ದಾರೆ. ಈಗ ಮನೆಯಲ್ಲೇ ಇರುವಂಥ ಈ ಸಂದರ್ಭದಲ್ಲಿ ಮಕ್ಕಳನ್ನು ಒಂದಷ್ಟು ಲವಲವಿಕೆಯಲ್ಲಿ ಇಡಲಿಕ್ಕೆ ಅಥವಾ ಅಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಪೋಷಕರು ಏನೇನು ಮಾಡ್ಬೋದು, ಏನೇನು ಮಾಡಬೇಕು? ಕರೆಕ್ಟ್. ಒಂದೇನಂದ್ರೆ ಆನ್ಲೈನ್ ಲರ್ನಿಂಗ್ ಅಂತೂ ಇದ್ದೇ ಇದೆ ಅಲ್ವಾ? ಅದು ಅಲ್ಲದೆ ಪಾಪ ಮಕ್ಕಳಿಗೆ ಆ ಸ್ಕ್ರೀನ್ ಮುಂದೆ ಕುತ್ಕೊಂಡು ತುಂಬಾ ಹೊತ್ತು ಕಲಿಯೋದು ಕಷ್ಟ ಆಗುತ್ತೆ. ಸೊ ಆ ಆನ್ಲೈನ್ ಅಲ್ಲದೆ ಆಫ್ಲೈನ್ ಆಕ್ಟಿವಿಟೀಸ್ ಕೂಡ ಮನೆಯಲ್ಲಿ ಇದ್ಕೊಂಡು ಏನಾದ್ರೂ ಮಾಡ್ಬೋದಾ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಒಂದು ರುಟೀನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಅಂದ್ರೆ ಒಂದು ಟೈಮಿಗೆ ಹೇಳೋದು, ಒಂದು ಟೈಮಿಗೆ ಸ್ನಾನ ಮಾಡೋದು, ಒಂದು ಟೈಮಿಗೆ ತಿಂಡಿ ತಿನ್ನೋದು, ಈ ತರದ್ದು ರುಟೀನ್. ಮತ್ತೆ ಸ್ಕೂಲಿಗೆ ಹೋಗುವಾಗ ಯಾವ ರೀತಿ ಒಂದು ರುಟೀನ್ ಆದಂತ ಒಂದು ಟೈಮ್ ಟೇಬಲ್ ಇತ್ತು, ಆ ತರದ್ದು ಹತ್ರ ಆದ್ರೂ ಇದ್ರೆ ಒಳ್ಳೇದು. ಇನ್ನೊಂದು, ಅಪ್ಪ ಅಮ್ಮಂದಿರು ಅಥವಾ ಮನೇಲಿ ಅಜ್ಜ ಅಜ್ಜಿ ಅಥವಾ ಬೇರೆ ಸಂಬಂಧಿಕರು ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಏನೋ ಒಂದು ಆಟ ಆಡಬಹುದು, ಅಥವಾ ಮನೆಯಲ್ಲೇ ಒಂದೇನೋ ಒಂದು ಆಕ್ಟಿವಿಟಿ, ಈಗ ಒಂದು ಹಾಡು ಹೇಳುವ ಆಕ್ಟಿವಿಟಿ ಅಥವಾ ಒಂದು ಡ್ಯಾನ್ಸ್ ಏನೋ ಆಕ್ಟಿವಿಟಿ, ಅಥವಾ ಏನೋ ಯಾರ್ದೋ ಬರ್ತ್ಡೇ ಇದ್ರೆ ಕೆಲವು ಜನ ಮನೆಯಲ್ಲಿ ಸೇರ್ಕೊಳ್ಳೋದು, ಕೆಲವರೆಲ್ಲ ಝೂಮ್ ಮೀಟಿಂಗ್ ಗೂಗಲ್ ಮೀಟಿಂಗ್ ಆನ್ ಮಾಡ್ಕೊಂಡು ಒಂದು ಒಟ್ಟಿಗೆ ಏನೋ ಒಂದು ಕಮ್ಯುನಿಟಿ ಫೀಲಿಂಗ್, ಅದೇ ಎಲ್ಲರೂ ನಾವು ಒಟ್ಟಿಗೆ ಇದ್ದೀವಿ ಅನ್ನುವ ಫೀಲಿಂಗ್ ತರಿಸ್ಲಿಕ್ಕೆ ಟ್ರೈ ಮಾಡ್ಬೇಕು. ಯಾಕಂದ್ರೆ ಏಕಾಂಗಿತನ ಯಾವ ವಯಸ್ಸಿನವರಿಗೂ ಕೂಡ ಎಫೆಕ್ಟ್ ಆಗ್ಬೋದು, ಅದರಲ್ಲೂ ಮಕ್ಕಳಿಗೆ ಹಿರಿಯರಿಗೆ ತುಂಬಾ ದುಷ್ಪರಿಣಾಮ ಬೀರಬಹುದು. ಸೊ ಹಾಗಾಗಿ ಮಕ್ಕಳಿಗೆ ಒಂದಷ್ಟು ಚಟುವಟಿಕೆ ಮತ್ತು ಏನು ಸ್ಕೂಲ್ ಮಕ್ಕಳಿಗೆ ಆಲ್ಮೋಸ್ಟ್ ಅದರದೇ ಒಂದು ಫ್ರೇಮ್ ವರ್ಕ್ನ ಥರದ್ದೇ ಒಂದು ಆದಷ್ಟು ಪ್ರಯತ್ನ ಮಾಡಬೇಕು ಅಂತ. ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಒತ್ತಡ ಬೀಳದ ರೀತಿಯಲ್ಲಿ ನಾವು ನೋಡಿಕೊಳ್ಬೇಕು, ಅವರಿಗೆ ಚಟುವಟಿಕೆಗಳನ್ನೆಲ್ಲ ಮಾಡಬೇಕಂತೆಲ್ಲ ಹೇಳಿದರೆ. ಜೊತೆಗೆ ಅವರಿಗೆ ನಾವೆಲ್ಲರೂ ಒಂದು ಕಮ್ಯುನಿಟಿಯ ಒಳಗಡೆ ಇದ್ದೇವೆ ಅನ್ನುವ ರೀತಿಯ ಫೀಲಿಂಗ್ ಇರಬೇಕು ಅಂತ. ಈ ವಿಚಾರಕ್ಕೆ ಬರುವಾಗ ಈ ಕೋವಿಡ್ ಅನ್ನುವುದು ಒಂಥರ ಕಳೆದ ವರ್ಷವೂ ನಾವು ನೋಡಿದ್ದೇವೆ, ಈ ಬಾರಿನೂ ನೋಡಿದ್ದೇವೆ, ಒಂಥರ ಡಿವೈಡ್ ಮಾಡುವಂಥದ್ದು. ಒಬ್ಬ ಪಾಸಿಟಿವ್ ಬಂದ ತಕ್ಷಣ ಯಾರು ಅವರನ್ನು ಸುತ್ತಮುತ್ತ ಹೋಗ್ಲಿಕ್ಕೆಲ್ಲ, ನೋಡಲಿಕ್ಕೆಲ್ಲ, ಅಕ್ಕಪಕ್ಕದ ಮನೆಯವರು ಇನ್ನು ಮರಣಿಸಿದರಂತೂ ಅದು ಕತೆ ಹೇಳುವುದೇ ಬೇಡ. ಸೊ ಈ ರೀತಿ ಒಂಥರ ಅನ್ಟಚಬಿಲಿಟಿ ಅಥವಾ ಏನು ಹಳೆಯ ಕಾಲದಲ್ಲಿ ಏನು ಅಸ್ಪೃಶ್ಯತೆ ಇತ್ತಂತಲ್ವ, ಆ ರೀತಿ ಮಾಡುವುದರಿಂದ ಇಡೀ ಒಂದು ಕುಟುಂಬಕ್ಕೆ ಅಥವಾ ಒಂದು ಕೋವಿಡ್ ಸೋಂಕಿತ ವ್ಯಕ್ತಿಗೆ ಅದು ಭಾರಿ ದೊಡ್ಡ ಮಟ್ಟದಲ್ಲಿ ಮಾನಸಿಕವಾಗಿ ಆತನಿಗೆ ಹೊಡೆತ ಕೊಡೋದಿಲ್ವಾ? ಏನು ಹೇಳ್ತೀರಿ ಅದ್ರ ಬಗ್ಗೆ? ನಾವು ಎಷ್ಟೋ ಜನ ಪೇಷಂಟ್ಗಳೊಟ್ಟಿಗೆ ಮಾತಾಡುವಾಗ ಇದು ಎಲ್ಲರೂ ಹೇಳೋದಿದೆ. ಯಾವುದೇ ಬೇರೆ ಕಾಯಿಲೆ ಬಂದಿದ್ರೂ ಕೂಡ ನಾವು ಪಕ್ಕದ ಮನೆಯವ್ರಿಗೆ ಹೋಗಿ ಸಹಾಯ ಕೇಳ್ಬೋದಿತ್ತು, ಅಥವಾ ನಮ್ಮ 4 ಜನ ಸಂಬಂಧಿಕರು ಬಂದು ಅವರು ಪಾಪ ಎಲ್ಲ ನಮ್ಮ ಮನೆಯದು ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ಬರ್ತಾ ಇದ್ರು, ನಾವು ಹೋಗಿ ಹಾಸ್ಪಿಟ್ಲಲ್ಲಿ ನನ್ನ ಗಂಡನ್ನೋ ಹೆಂಡ್ತಿದ್ದು ಆರೈಕೆ ಮಾಡ್ಬೋದಿತ್ತು ಅಂತ ಹೇಳಿ. ಬಟ್ ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ಒಂದು ನಮ್ಮ ಅಕ್ಕಪಕ್ಕದವರೇ ನಮ್ಮನ್ನ ಹತ್ರ ಬರಲಿಕ್ಕೆ ಹೆದರ್ಕೊಳ್ತಾರೆ ಅಲ್ವಾ? ಮತ್ತೆ ನೀವು ಹೇಳಿದ ಹಾಗೆ ಒಂಥರ ಅದು ಈ ಫಸ್ಟ್ ವೇವಲ್ಲಿ ತುಂಬ ಇತ್ತಿದು. ಏನಂದ್ರೆ ಏನೋ ಒಂದು ರೀತಿಯ ಅಸಹ್ಯ ಭಾವನೆ, ಇದು ಅವನೇನೋ ಬೇಕಂತ ಹೋಗಿ ಎಲ್ಲೋ ಹೋಗಿ ಅವನೇನೋ ತಗೊಂಡು ಬಂದಿದ್ದಾನೇನೋ ಅನ್ನೋ ತರ. ಯಾರು ಕೂಡ ನನಗೆ ಬರಲಿ ಅಂತ ಹೇಳಿ ಹೊರಗಡೆ ಹೊರಡುದಿಲ್ಲ ಯಾವತ್ತು ಅಲ್ವಾ? ಸೊ ಅದನ್ನೊಂಥರ ಅಸಹ್ಯ ಮಾಡೋದು ಅಥವಾ ಅದನ್ನೊಂದು ಕೀಳಾಗಿ ನೋಡುವಂಥದ್ದು ಭಾವನೆ ತುಂಬಾ ಫಸ್ಟ್ ವೇವ್ ಅಲ್ಲಿ ಇತ್ತು. ಈ ಸರ್ತಿ ತುಂಬಾ ಕಡಿಮೆ ಆಗಿದೆ, ಯಾಕಂದ್ರೆ ಜನರಿಗೆ ಅರ್ಥ ಆಗಿದೆ ಈಗ ಸಾವಿಲ್ಲದ ಮನೆ ಸಾಸಿವೆ ಅಂತ ಹೇಳ್ತಾರೆ. ಆ ತರ ನೀವು ಯಾವ ಮನೆಗೆ ಹೋದ್ರು ಯಾರಾದ್ರೂ ಒಬ್ರಾದ್ರೂ ಸಿಗ್ತಾರೆ ಕೋವಿಡ್ ಆದವರು. ಯಾವ ಊರಿಗೆ ಹೋದ್ರು, ಯಾವ ಓಣಿಗೆ ಹೋದ್ರು ಒಬ್ಬನಾದ್ರೂ ಏನು ಈ ರೀತಿಯ ಕೋವಿಡ್ ಪಾಸಿಟಿವ್
ಮನುಷ್ಯನಾದವನು ಇದೇ ಇರ್ತಾನೆ. ಸೊ ನಾವು ಮಾನವೀಯತೆ ಯಾವತ್ತೂ ಮರಿಬಾರ್ದು ಈ ಟೈಮಲ್ಲಿ ಅಲ್ವಾ. ಸೊ ನಾವು ಒಬ್ಬರಿಗೆ ಒಬ್ಬರು ಆಗದಿದ್ರೆ ಇಂಥ ಟೈಮಲ್ಲಿ ನಾವು ಏನು ನೆನ್ಪಿಟ್ಕೊಳ್ಬೇಕಂದ್ರೆ ನಾಳೆ ದಿನ ನನಗೆ ಸಹ ಬರ್ಬೋದು, ನಮ್ಮ ಮನೇಲಿ ಯಾರಿಗೋ ಕಷ್ಟ ಬರ್ಬೋದು, ಆಗ ಯಾರಾದರೂ ಇರ್ತಾರ ನನ್ನ ನೋಡ್ಕೊಳ್ಳಿಕ್ಕೆ. ನಾನು ಒಬ್ಬನಿಗೆ ಸಹಾಯ ಹಸ್ತವನ್ನ ಮುಂದೆ ಇಟ್ಟಾಗ ಮಾತ್ರ ಅದು ನನಗೆ ವಾಪಸ್ ಬರ್ತಾನೆ. ಅದನ್ನ ನಾವು ಯಾವತ್ತೂ ನೆನ್ಪಿಟ್ಕೊಳ್ಳಿ. ಈಗ ಜನರಿಗೆ ಎಷ್ಟೇ ಈ ಒಂದು ವಿಚಾರದಲ್ಲಿ ಏನು ಅರಿವುಗಳು ಬಂದರೂ ಕೂಡ ಸ್ವಲ್ಪ ಕೋವಿಡ್ ಪಾಸಿಟಿವ್ ಅಂತಾಗಿ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ನಾನು ಹೇಳುವಂಥದ್ದು ಆವಾಗ ಅವನಿಗೆ ಅವನ ಸುತ್ತಮುತ್ತ ಯಾರು ಕಾಣೋದಿಲ್ಲ. ಈಗ ನೀವು ಸಾಮಾನ್ಯವಾಗಿ ವೈದ್ಯರುಗಳು ಬೇರೆ ಯಾವುದೇ ಪೇಷಂಟಿಗೆ ಬಂದಾಗ ಅವನ ಕೈ ತಟ್ಟಿ ದಡವಿ ಹೇಳ್ತೀರಿ ಧೈರ್ಯ ತೆಕ್ಕೋ ಅಂತ. ಇದು ಯಾರು ಕೂಡ ಮುಖ ತೋರಿಸಿ ಮೈ ಮುಟ್ಟುವವರು ಅಥವಾ ಸಮಾಧಾನ ಹೇಳುವವರು ಇಲ್ಲ ಅಲ್ಲ. ಇದು ಒಂಥರದ್ದು ಆತಂಕ, ಒತ್ತಡವನ್ನು ನಿರ್ಮಾಣ ಮಾಡೋದಿಲ್ವಾ? ಅಲ್ಲ, ನಂಗೆ ಅರ್ಥ ಆಗ್ತದೆ ಅದು. ಯಾಕಂದ್ರೆ ವೈದ್ಯರು ಕೂಡ ಮನುಷ್ಯರೇ. ಅಂದ್ರೆ ಹೇಗೆ ಎಲ್ರಿಗೂ ಕೂಡ ಭಯ ಉಂಟು ಇದ್ರ ಬಗ್ಗೆ, ವೈದ್ಯರಿಗೂ ಭಯ ಉಂಟು. ಅದರಲ್ಲೇ ಇಷ್ಟು ವರ್ಷ, ಈಗ 1 ವರ್ಷ ಕೆಲಸ ಮಾಡಿದವ್ರಿಗೂ ಕೂಡ ಭಯ ಇದ್ದೇ ಇರುತ್ತೆ. ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯನ ಮನಸ್ಸಾಗಿರುತ್ತೆ. ಬಟ್ ಆದ್ರೂ ನಾವು ಎಷ್ಟೋ ಕಡೆ ನೋಡ್ತೇವೆ, ಎಷ್ಟಾಗ್ತದೆ ಅಷ್ಟು ಒಂದು ಆ ಲಿಮಿಟೇಷನ್ಗಳಲ್ಲಿ, ಅದು ಡಾಕ್ಟರ್ಗಳೇ ಆಗಿರ್ಬೋದು ಅಥವಾ ನರ್ಸ್ಗಳಾಗ್ಬೋದು, ಈ ತರದೊಂದು ಸಹಾಯ ಹಸ್ತ ಇದು ಕೊಡ್ತಿದ್ದಾರೆ. ಅಂದ್ರೆ ಮಾಡ್ತಾ ಇದ್ದಾರೆ. ದಾದಿಯರ ಸೇವೆ, ಆಸ್ಪತ್ರೆ ಸೇವೆ ಎಲ್ಲ ಅದು ಅನನ್ಯವಾದದ್ದು. ಈ ಸಂದರ್ಭದಲ್ಲಿ ವಿಚಾರ ಏನಂತ ಹೇಳಿದ್ರೆ, ಪೇಷಂಟಿಗೆ ಅನಿಸುವ ಬಹುಶಃ ಈ ರೀತಿ ಒಂದು ನಾನು ಎಲ್ಲರಿಗಿಂತ ದೂರ ಇದ್ದೇನೋ ಅಂತ ಅನಿಸುವಂಥ ಒಂದು ವಾತಾವರಣ ಇದೆ ಅಲ್ವಾ. ಕೋವಿಡ್ ಪೇಷಂಟ್ಗಳನ್ನು ಇಡುವಂಥ ವಾರ್ಡ್ಗಳು, ಈ ಐಸೋಲೇಷನ್ ವಾರ್ಡ್ಗಳು, ಇವೆಲ್ಲ ಅವನಿಗೆ ಒತ್ತಡವನ್ನು ನಿರ್ಮಾಣ ಮಾಡೋದಿಲ್ವಾ ಅಂತ ನಾನು ಕೇಳೋದು. ಡೆಫಿನೆಟ್ಲಿ. ಯಾಕಂದ್ರೆ ನಮ್ಮ ಹತ್ರದವರು ನಮ್ಮ ಹತ್ರ ಇಲ್ಲ ಅನ್ನುವಾಗ, ಮತ್ತೆ ಯಾರಿಗೆ ಕೋವಿಡ್ ಡಯಾಗ್ನೋಸಿಸ್ ಆದ ತಕ್ಷಣ ಅವನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ತುಂಬಾ ಮುಂದಿದ್ದೇ ಯೋಚನೆ ಮಾಡ್ತಾನೆ. ಅಂದ್ರೆ ಏನಾದ್ರೂ ನನಗೆ ಹೆಚ್ಚು ಕಮ್ಮಿ ಆದ್ರೆ ಹಾಸ್ಪಿಟಲ್ ಬಿಲ್ಗಳು ಎಷ್ಟು ಬರುತ್ತೋ, ಅಥವಾ ನನ್ನ ಆರೋಗ್ಯಕ್ಕೆ ಏನಾದ್ರೂ ದೊಡ್ಡ ಸಮಸ್ಯೆ ಬಂದ್ರೆ ತುಂಬಾ ಕಥೆಗಳನ್ನು ಕೇಳಿರ್ತಾನೆ, ನೋಡಿರ್ತಾನೆ. ಕೋವಿಡ್ ಬಂದು ICUಗೆ ಹೋದವರು ನೇರವಾಗಿ ಹೇಳಿದ್ದಾರೆ, ವೆಂಟಿಲೇಟರ್ಗೆ ಹೋದವರಲ್ಲಿ ಬದುಕಲಿಲ್ಲ ಅಂತೆ ಅನ್ನುವಂಥ ಕಥೆಗಳನ್ನು ಆಚೆ ಈಚೆಯವರು ವಾಟ್ಸಪ್ಪಲ್ಲಿ ಬಂದದನ್ನೆಲ್ಲ ನೋಡಿರ್ತಾನೆ. ಹೌದು. ಅಂದರೆ ಆ ವಾಟ್ಸ್ಯಾಪ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾಗುತ್ತಂದರೆ, ಯೂಶಲಿ ಅಂಥಲ್ಲಿ ಯಾವುದು ಹೈಲೈಟ್ ಆಗುತ್ತಂದ್ರೆ ಎಲ್ಲೋ ಒಂದು ಕಡೆ ದೊಡ್ಡ ಸಮಸ್ಯೆ ಆಗಿದ್ದು ಮಾತ್ರ ಹೈಲೈಟ್ ಆಗಿಬಿಡುತ್ತೆ. 100 ಜನ ರಿಕವರಿ ಆಗಿ ಬಂದವರದ್ದು ಅಷ್ಟು ಹೈಲೈಟ್ ಆಗಲ್ಲ, ಯಾಕಂದ್ರೆ ಅದರಲ್ಲಿ ಸ್ಟೋರಿ ಬರುವುದಿಲ್ಲ, ಕಾಣಿಸುವುದಿಲ್ಲ ಅದರಲ್ಲಿ. ಸೊ ಅಷ್ಟು ಅದು ಮೋಸ್ಟ್ಲಿ TRP ಗಿಟ್ಟಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವತ್ತು ಏನು ನಮ್ಮ ಮೆಡಿಕಲ್ ಯೂನಿವರ್ಸಿಟಿ, ಕಾಲೇಜ್ ಯೂನಿವರ್ಸಿಟಿಗಳಿಂತಲೂ ಹೆಚ್ಚಾಗಿ ಈ ವಾಟ್ಸಪ್ ಯೂನಿವರ್ಸಿಟಿಯನ್ನು ನಂಬಿಕೊಂಡಿರೋರೇ ತುಂಬ ಆತಂಕವನ್ನು ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಸೊ ಅದು ಕೆಲವೊಮ್ಮೆ ಅದು ಕಾನೂನು ಸುವ್ಯವಸ್ಥೆ ಸಮಸ್ಯೆಯಾಗಿ ಕೂಡ ಪರಿಗಣಿಸ್ತದೆ. ಸೊ ಇಂಥದನ್ನೆಲ್ಲ ನಾವು ನೋಡಿದ್ದೇವೆ. ಡಾಕ್ಟ್ರೇ, ಈಗ ಕೋವಿಡ್ ವಿಚಾರದಲ್ಲೇ ಅನೇಕ ಮಂದಿ ಅವರ ಬಂಧುಗಳನ್ನು ಕಳೆದುಕೊಂಡಿರ್ತಾರೆ. ಸೊ ಆವಾಗ ಅವನಿಗೆ ಏನೋ ಒಂದು ಆತಂಕ ಸೃಷ್ಟಿಯಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಅವನನ್ನು ಆ ಒಂದು ಆತಂಕದಿಂದ ಹೊರಗೆ ಬರುವಂತೆ ಏನು ಮಾಡಬೇಕು, ಹೇಗೆ ಮ್ಯಾನೇಜ್ ಮಾಡ್ಬೋದು? ಅಥವಾ ಬಂಧುಗಳು ಇರ್ಬೋದು, ಅಥವಾ ನೆರೆಮನೆಯವರು ಇರ್ಬೋದು. ಒಂದೇನಂದ್ರೆ, ನಮ್ಮ ಹತ್ತಿರದವರು ಯಾರಾದರೂ ತೀರ್ಕೊಂಡು ಕೂಡಲೇ ನಮ್ಮಲ್ಲಿ ಏನೊಂದು ಭಾವನೆಗಳು ಸೃಷ್ಟಿ ಆಗ್ತವೆ, ಅದಕ್ಕೆ ನಾವು ಇಂಗ್ಲೀಷಲ್ಲಿ ಗ್ರೀಫ್ ಅಂತ ಹೇಳ್ತೇವೆ. ಒಂದು ರೀತಿ ಕಳ್ಕೊಂಡ ಒಂದು ಬೇಸರ, ಯಾರೋ ಒಬ್ಬರನ್ನ ಕಳ್ಕೊಂಡ ಬೇಸರ. ಮುಂಚೆ ಎಲ್ಲ ಏನಾಗ್ತಿತ್ತು, ತೀವ್ರವಾದ ಒಂದು ಮಿಸ್ಸಿಂಗ್ ಫೀಲಿಂಗ್. ಹೌದು. ಸೊ ಮುಂಚೆ ಏನಾಗ್ತಿತ್ತು ಅಂದ್ರೆ, ಆ ಥರದ್ದು ಯಾರಾದರೂ ವ್ಯಕ್ತಿ ಇದ್ರೆ, ಯಾರೋ ಕಳ್ಕೊಂಡಿದ್ದಾನೆ ಅಂತ ಆದ್ರೆ, ನಾವೆಲ್ಲರೂ ಸಂಬಂಧಿಕರು ಹೋಗಿ ಅವ್ರ ಮನೆಯಲ್ಲಿ ಸೇರ್ಕೊಳ್ತಿದ್ವಿ, ಸಮಾಧಾನ ಮಾಡ್ತಾ ಇದ್ವಿ. ಪ್ರೊಸೆಸ್ ಅಂತ ಹೇಳ್ತೇವೆ, ಅಥವಾ ಮಾರ್ನಿಂಗ್ ಪ್ರೊಸೆಸ್ ಅಂತ ಇಂಗ್ಲೀಷಲ್ಲಿ. ಅಂದ್ರೆ ಕೆಲವೆಲ್ಲ ನಮ್ಮ ಟ್ರೆಡಿಷನ್ಸ್ ಉಂಟು, ಅಥವಾ ನಮ್ಮ ಕಲ್ಚರ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಕೆಲವು ಕಾರ್ಯಕ್ರಮಗಳನ್ನು ಇಟ್ಕೊಂಡು ಆ ವ್ಯಕ್ತಿಗೆ ಹೋಗಿ ಸಮಾಧಾನ ಹೇಳ್ತಿದ್ವಿ, ಸಾಂತ್ವನ ಹೇಳ್ತಾ ಇದ್ವಿ. ಈಗ ಇರುವ ಪರಿಸ್ಥಿತಿಲಿ ಏನಾಗ್ತದೆ ಅಂದ್ರೆ, ಯಾರೊಬ್ಬ ಏನೋ ಕಳ್ಕೊಂಡವನಿಗೆ ಅವನು ಹೆಂಗೆ ಅಂದ್ರೆ, ಒಬ್ಬರನ್ನ ಕಳ್ಕೊಂಡಿರ್ತಾನೆ, ಇನ್ನೊಬ್ಬರ ಬಗ್ಗೆ ಈಗ ಹೋಗಿ ಹಾಸ್ಪಿಟಲ್ ಇನ್ನೊಬ್ಬರನ್ನ ನೋಡ್ಬೇಕಾಗಿರೋ ಪರಿಸ್ಥಿತಿ ಇರ್ಬೋದು, ಅಥವಾ ಅವನಿಗೆ ಕೋವಿಡ್ ಇರ್ಬೋದು, ಎಷ್ಟೋ ಸತಿ ಆ ಥರದ್ದು ನೋಡ್ತೇವೆ. ಸೊ ಏನಾಗುತ್ತಂದ್ರೆ, ಆ ಗ್ರೀಫ್ ಅಥವಾ ಆ ಬೇಸರವನ್ನ ಅರ್ಥ ಮಾಡ್ಕೊಂಡು ಅಥವಾ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಟೈಮೇ ಸಿಗುದಿಲ್ಲ. ಬೇಸರದಿಂದ ಒಂದು ರಿಲೀಫ್ ಪಡೀಲಿಕ್ಕೆ ಕೂಡ ಒಂದು ಟೈಮ್ ಸಿಗೋದಿಲ್ಲ. ಅದನ್ನ ಹೊರಗೆ ಹಾಕ್ಲಿಕ್ಕೆ ಒಂದು ಚಾನೆಲ್ ಬೇಕಲ್ಲ. ನಮ್ಮಲ್ಲಿ ಮನಸ್ಸಲ್ಲಿರುವ ಆತಂಕಗಳು, ಬೇಸರಗಳನ್ನು ನಾವು ನೋಡಿದ್ದೇವೆ. ಈ ಒಂದು ಕೋವಿಡ್ ಸಂದರ್ಭದಲ್ಲಿ ತಾಯಿ ತೀರಿ ಹೋದ ಸ್ವಲ್ಪ ದಿವಸದಲ್ಲೇ ಮಗ ತೀರಿ ಹೋದಂತ ಘಟನೆ ಆದದ್ದು, ಅಥವಾ ತಂದೆ ತೀರಿ ಹೋದಾಗ ಇನ್ನೊಬ್ಬ ಅಣ್ಣನೋ ತಮ್ಮನೋ ತೀರಿ ಹೋದದ್ದು. ಸೊ ಇಂಥ ಸಂದರ್ಭದನ್ನು ಅದನ್ನು ಹ್ಯಾಂಡಲ್ ಮಾಡೋದೇ ಒಂಥರ
ಹೌದು. ಅಂದರೆ ಈಗ ಹೌದು ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ಅವರ ನೋವುಗಳನ್ನು ಕೇಳಲಿಕ್ಕೆ ಅವಕಾಶ ಇರಲಿಕ್ಕಿಲ್ಲ, ಬಟ್ ಅಟ್ಲೀಸ್ಟ್ ಒಂದು ಏನೋ ಒಂದು ಎಲ್ಲರೂ ಸೇರುವ ಹಾಗೆ ಒಂದು ಏನೋ ಒಂದು ಆನ್ಲೈನ್ ಮೀಟಿಂಗ್ ಥರನೋ ಆ ಥರ ಮಾಡಿಯೂ ಸಹ ನಾವು ಅವರನ್ನು ನೆನಪು ಮಾಡ್ಕೊಳ್ಬೋದು. ಆ ವ್ಯಕ್ತಿ ಕಳ್ಕೊಂಡ ವ್ಯಕ್ತಿ ಬಗ್ಗೆ ನಾವು ನೆನಪು ಮಾಡ್ಕೊಳ್ಬೋದು. ಮತ್ತು ಇನ್ನೊಂದೇನೆಂದರೆ ಎಷ್ಟೋ ಸತಿ ಏನಾಗುತ್ತೆ, ನಾವು ನಮ್ಗೆ ಆಗ್ತಿರೋ ಭಾವನೆಗಳನ್ನು ಸ್ವೀಕಾರ ಮಾಡದೆ ಅದನ್ನು ಅರ್ಥ ಮಾಡ್ಕೊಳ್ಳೋದಿದ್ರೆ ಅದು ಬೇರೆ ರೀತಿಯಲ್ಲಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ಬೋದು. ಈಗ ಎಷ್ಟೋ ಜನ ಏನಾಗುತ್ತೆ ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದವ್ರು, ಈ ಒತ್ತಡವನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದವರು ತುಂಬ ಮೊಬೈಲ್ ಗೀಳಿಗೆ ಉಂಟಾಗೋದು, ಅಥವಾ ತುಂಬ ಗೇಮ್ ಆಡೋದು, ಅಥವಾ ಇನ್ನೊಂದು ಯಾವುದೋ ರೀತಿಯಲ್ಲಿ ಏನೋ ಒಂದು ಬೇಡದ ವಿಷಯಗಳಲ್ಲಿ ತಲೆ ಹೋಗುವ ಸಾಧ್ಯತೆ ಇರುತ್ತೆ. ಅಂದ್ರೆ ಒಟ್ಟು ನಮ್ಮ ಮೈಂಡನ್ನು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅವರು. ಇದೆಲ್ಲ ನನಗೆ ಆಗ್ತಾ ಉಂಟು ಒತ್ತಡದ ಕಾರಣದಿಂದಾಗಿ ಆಗುವಂಥದ್ದು. ಮತ್ತೆ ಆ ಒತ್ತಡವನ್ನ ಇದು ಯಾರಿಗೆ ಬೇಕಾದ್ರೂ ಆಗ್ಬೋದು, ಇದನ್ನ ನಾನು ಸ್ವೀಕಾರ ಮಾಡ್ತೇನೆ, ಇದನ್ನ ನಾನು ಹ್ಯಾಂಡಲ್ ಮಾಡ್ತೇನೆ ಅಂತ ಯೋಚನೆ ಮಾಡೋದ್ ಬದಲು ಇದರಿಂದ ಹೇಗೆ ಓಡ್ ಹೋಗ್ಬೇಕು ಅಂತ ಹೇಳಿ ನಾವು ಎಸ್ಕೇಪ್ ರೂಟ್ ಹುಡುಕಿದ್ರೆ ಅದು ಬಹಳ ದಿನ ಎಸ್ಕೇಪ್ ಆಗ್ಲಿಕ್ಕೆ ಆಗೋದಿಲ್ಲ. ಎಸ್ 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 ಡಾಕ್ಟ್ರೇ, ನಾವು ಈಗಾಗಲೇ ಈ ಒಂದು ಇವತ್ತಿನ ಸನ್ನಿವೇಶದಲ್ಲಿ ಒತ್ತಡ ಅದು ಯಾವೆಲ್ಲ ಕಾರಣದಿಂದ ಏನೆಲ್ಲ ಯಾವ ಸ್ವರೂಪದಲ್ಲಿ ಅಲ್ಲ ಅಂತ ಮಾತಾಡಿದೆವು. ಎಸ್, ಅದರಿಂದ ಪರಿಹಾರ ಕಂಡುಕೊಳ್ಬೇಕಲ್ಲ, ಉಪಶಮನ ಯಾವ ರೀತಿ ಏನೇನು ಮಾಡಬೇಕು, ಯಾವ್ಯಾವ ವಯಸ್ಸಿನವರಿಗೆ ಏನೇನು ಮಾಡಬೇಕು? ಒಂದೇನಂದ್ರೆ ಫಸ್ಟ್ ಐಡೆಂಟಿಫಿಕೇಶನ್ ತುಂಬಾ ಮುಖ್ಯ, ಅದ್ರ ಬಗ್ಗೆ ಅರಿವು ಮುಖ್ಯ. ಯಾಕಂದ್ರೆ ನಮ್ಗೆ ಗೊತ್ತೇ ಆಗದಿದ್ರೆ ಅದು ಸಮಸ್ಯೆ ಇದೆ ಅಂತ ನಾವು ಅದಕ್ಕೆ ಪರಿಹಾರ ಹೇಗೆ ಕಂಡು ಹಿಡ್ಕೊಳ್ಳೋದು ಅಲ್ವಾ? ಸೊ ಗುರ್ತು ಹಿಡಿಯೋದು ಹೇಗೆ? ಕೆಲವೆಲ್ಲ ವಾರ್ನಿಂಗ್ ಸೈನ್ಸ್ ಇರುತ್ತೆ. ಅಂದ್ರೆ ನಿಮಗೆ ತುಂಬಾ ಭಯ ಆಗ್ತಾ ಇದ್ರೆ, ಬೇಸರ ಆಗ್ತಾ ಇದ್ರೆ, ತುಂಬಾ ಸಿಟ್ಟು ಬರ್ತಾ ಇದ್ರೆ, ಫ್ರಸ್ಟ್ರೇಟ್ ಆಗ್ತಾ ಇದ್ರೆ, ಇಲ್ಲಿ ನನಗೆ ಇರಕ್ಕಾಗಲ್ಲ ಓಡ್ ಹೋಗ್ಬಿಡೋಣ ಅಂತ ಅನ್ಸಿದ್ರೆ, ಅಥವಾ ಇದು ಎಷ್ಟು ದಿನ ಇದು ಅಂತ ಹೇಳಿ ಚಿಟ್ಟು ಹಿಡಿತಾ ಇದ್ರೆ ತಲೆ, ಅಥವಾ ದೇಹದಲ್ಲಿ ಈಗ ತಲೆನೋವು ಇರ್ಬೋದು, ಬಾಯಿ ಒಣಗೋದಿರ್ಬೋದು, ಎದೆ ಡಬಡಬ ಅನ್ನೋದಿರ್ಬೋದು, ಬೆವರು, ಕೈಕಾಲು ನಡುಗೋದು, ಇಂಥದ್ದು ನಮ್ಮ ದೇಹದಲ್ಲಿ ಪ್ರಕ್ರಿಯೆಗಳಾಗ್ತಾ ಇದ್ರೆ ಅವಾಗ ನಾವೇನು ಅನ್ಕೊಳ್ಬೋದು ಅಂದ್ರೆ ನನಗೆ ಒತ್ತಡದ ಅನುಭವ ಆಗ್ತಿದೆ ಅಂತ. ಹೌದು, ಅದು ಗುರುತು ಹಿಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ನಾವೇನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇದು ನನಗೊಬ್ಬನಿಗೆ ಅಲ್ಲ, ಇದು ಜಗತ್ತಲ್ಲಿ ಎಲ್ರಿಗೂ ಆಗ್ತಾ ಉಂಟು. ಇದು ಒಂದು ಯೂನಿವರ್ಸಲ್ ಫೀಲಿಂಗ್, ತುಂಬಾ ಸ್ವಾಭಾವಿಕವಾದ ಒಂದು ಫೀಲಿಂಗ್, ನ್ಯಾಚುರಲ್ ಫೀಲಿಂಗ್. ಇದು ಏನು ಅದು ಬಂದ ತಕ್ಷಣ ಅದೊಂದು ಕಾಯಿಲೆ ಅಥವಾ ನನಗೇನೋ ಮಾನಸಿಕವಾಗ್ಬಿಟ್ಟಿದೆ, ನಾನು ಪೇಷಂಟ್ ಆಗಿಬಿಡ್ತೇನೆ, ಈಗ ಮೆಂಟಲ್ ಪೇಷಂಟ್ ಆಗಿಬಿಡ್ತೇನೆ ಅನ್ನುವ ರೀತಿಯಲ್ಲಿ ಯೋಚನೆ ಮಾಡಬಾರ್ದು. ಇದು ತುಂಬಾ ನ್ಯಾಚುರಲ್ ಪ್ರೊಸೆಸ್ ಅನ್ನೋದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಅದರ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ನಾವು ಯಾವ ರೀತಿ ಸಣ್ಣ ಸಣ್ಣ ಚಟುವಟಿಕೆಗಳನ್ನ ಮಾಡಿ ನಮ್ಮ ಮನಸ್ಸನ್ನ ಒಂದು ರೀತಿ ಖುಷಿಯಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತದೆ, ಅಥವಾ ನನ್ನ ರೀತಿಯಲ್ಲೇ ಒಂದು ಮೀನಿಂಗ್ ಅಥವಾ ಪರ್ಪಸ್ ಅನ್ನ ಹೇಗೆ ಕಂಡು ಹಿಡ್ಕೊಳ್ಬಹುದು. ಸೊ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಏನಿರ್ಬೋದು ಅಂದ್ರೆ ಹಲ್ಲು ಉಜ್ಜುದು ಅದೇ ಒಂದು ಇಂಪಾರ್ಟೆಂಟ್ ಆಕ್ಟಿವಿಟಿ ಇರ್ಬೋದು, ಯಾಕಂದ್ರೆ ಅದು ನನ್ಗೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದೆ. ಈಗ ಒಬ್ಬ ಸ್ಟೂಡೆಂಟಿಗೆ ಓದುವ ಟೈಮ್ ಆದ್ರೆ ಓಕೆ, ನಾನಿವತ್ತು ಇಷ್ಟು ದಿವಸ ನಾನು ಓದಿಲ್ಲ, 2 ಪೇಜ್ ಓದೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಇವತ್ತು. ಇಡೀ ಎಷ್ಟು ಬುಕ್ ಮುಗಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಅಲ್ಲ, 2 ಪೇಜ್ ಮಾತ್ರ ನಂದು ಇವತ್ತು ಗೋಲ್ ಅಂತ. ಈ ತರ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಹೋಗೋದ್ರಿಂದ ಸ್ಟೂಡೆಂಟ್ಸ್ಗೆ ಏನಾಗ್ಬೋದು, ಸಣ್ಣ ಸಣ್ಣ ಗೋಲ್ಸ್ ಇಟ್ಕೊಳ್ಳೋದ್ರಿಂದ ಸ್ಟೂಡೆಂಟ್ಸ್ಗೆ ಒಂದು ರಿಲೀಫ್ ಆಗ್ತದೆ. ಓ, ಇದನ್ನಾದ್ರೂ ನಾನು ಇವತ್ತು ಮುಗಿಸಿದ್ದೀನಿ ಅಂತ ಅಲ್ವಾ? ಮತ್ತೆ ಏನಾದ್ರೂ ಮಾಡಿ ಪ್ರತಿನಿತ್ಯ ಒಂದಿಷ್ಟು ಒಂದು ಶೆಡ್ಯೂಲ್ ತರನೋ ಒಂದು ರುಟೀನ್ ತರನೋ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದು ಮುಖ್ಯ. ಹೌದು. ಮತ್ತೆ ನಾವು ತುಂಬಾ ಫಿಸಿಕಲಿ ಸಹ ಆಕ್ಟಿವ್ ಇರಬೇಕು. ಒಂದೇ ಕಡೆ ಕೂತ್ಕೊಂಡಿರೋದು ಅಥವಾ ಒಂದೇ ಕಡೆ ಹಾಸಿಗೆಯಲ್ಲಿ ಮಲ್ಕೊಂಡಿರೋದು ಮಾಡೋದ್ರಿಂದನೂ ನಮ್ಮ ಮನಸ್ಸಿನ ಮೇಲೆ, ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮ ಬೀರ್ಬೋದು. ಸೊ ಎಷ್ಟಾಗುತ್ತಷ್ಟು ನಮ್ಮ ರೀತಿಯಲ್ಲೇ ಫಿಸಿಕಲಿ ಆಕ್ಟಿವ್ ಇರಲಿಕ್ಕೆ ಟ್ರೈ ಮಾಡೋದು. ಅದು ಮನೆಯಲ್ಲೇ ಸ್ವಲ್ಪ ವಾಕಿಂಗ್ ಮಾಡೋದಿರ್ಬೋದು, ನಿಂತಲ್ಲಿಯೇ ಜಾಗಿಂಗ್ ಮಾಡೋದಿರ್ಬೋದು, ಯೋಗ ಮಾಡೋದಿರ್ಬೋದು, ಸ್ಟ್ರೆಚ್ ಎಕ್ಸಸೈಸಸ್ಗಳು, ಈ ಥರದ್ದು ಏನಾದರೂ ವೇಟ್ ಲಿಫ್ಟಿಂಗೋ ಏನಾದರೂ ಇಂಟ್ರೆಸ್ಟ್ ಇದ್ರೆ ಈ ಥರದ್ದು ಸಣ್ಣ ಸಣ್ಣ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದ್ರಿಂದ ಕೂಡ ನಮ್ಮ ಒತ್ತಡ ತುಂಬಾ ಕಂಟ್ರೋಲಿಗೆ ಬರ್ತದೆ. ಬೇಸಿಕಲಿ ಫುಡ್ ಹ್ಯಾಬಿಟ್ ಅಲ್ಲಿ ಏನಾದರೂ ಚೇಂಜ್ ಮಾಡಿಕೊಳ್ಬೇಕಾ? ಹೌದು, ಡೆಫಿನೆಟ್ಲಿ. ಜಂಕ್ ಫುಡ್ನ ಆದಷ್ಟು ಕಡಿಮೆ ಮಾಡೋದು. ತುಂಬಾ ಪ್ರೊಸೆಸ್ಡ್ ಪ್ಯಾಕೇಜ್ಡ್ ಫುಡ್ನ ಈ ಟೈಮಲ್ಲಿ ಇದು ತುಂಬಾ ಸಮಸ್ಯೆ. ಯಾಕಂದ್ರೆ ನಮಗೆ ಕೆಲವರಿಗೆ ಏನಾಗ್ತಾ ಇದೆ ಅಂದ್ರೆ ಮನೆಯವ್ರ ಒಟ್ಟಿಗೆ ಇಲ್ಲ, ಅವರಿಗೆ ಅಡುಗೆ ಮಾಡಿ ಗೊತ್ತಿಲ್ಲ, ಸೊ ಬರೀ ಏನೋ ಒಂದು ರೆಡಿಮೇಡೇ ತಿಂತಾ ಇರೋದು, ಅಂಥದ್ದು ಮಾಡೋದ್ರಿಂದ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಮತ್ತೆ ಸಕ್ಕರೆ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ ಟ್ರೈ ಮಾಡೋದು, ತುಂಬಾ ಫ್ರೈ ಮಾಡಿರುವ ಫುಡ್ಸ್ನ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ ಟ್ರೈ ಮಾಡೋದು, ತರಕಾರಿಗಳು ಹಣ್ಣುಗಳನ್ನ ಹೆಚ್ಚಾಗಿ ತಿನ್ಬೇಕು, ಮೀನು ಚೆನ್ನಾಗಿ ತಿನ್ಬಹುದು, ಮಾಂಸಾಹಾರಿ ಆದಷ್ಟು ಲಿಮಿಟ್ ಅಲ್ಲಿ ತಿನ್ಲಿಕ್ಕೆ ಪ್ರಯತ್ನ ಮಾಡೋದು. ಮತ್ತೆ ಏನು ಗೇರ್ ಬೀಜ ಆಗ್ಲಿ ಅಥವಾ ಬಾದಾಮಿ ಆಗ್ಲಿ, ಇಂಥ ನಟ್ಸ್ ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಒಳ್ಳೆ ಫ್ಯಾಟಿ ಆಸಿಡ್ಸ್ ಇರುತ್ತೆ, ಆ ಥರದ್ದು ಆಹಾರವನ್ನ ತಗೊಳ್ಳೋದು. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಆದ್ರೆ ಒತ್ತಡ ನಿರ್ವಹಣೆಗೆ ಈ ಟೈಮಲ್ಲಿ ತುಂಬಾ ವಿಷಯಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಯಾವಾಗ ಮನುಷ್ಯನಿಗೆ ನನ್ಗೇನು ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಭಾವನೆ ಬರುತ್ತೆ, ಅವನು ಒತ್ತಡಕ್ಕೆ ಈಡಾಗ್ಬಿಡ್ತಾನೆ, ಆತಂಕಕ್ಕೆ ಈಡಾಗ್ಬಿಡ್ತಾನೆ, ಅವನ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುತ್ತೆ. ನಾನು ಯಾವ ರೀತಿ ನನ್ನ ಲೈಫಲ್ಲಿ
ಏನು ವಿಷಯನ ನಾನು ಕಂಟ್ರೋಲ್ ಮಾಡ್ಬೋದಲ್ಲ, ಅದ್ರ ಬಗ್ಗೆ ನಾನು ಎಷ್ಟು ಫೋಕಸ್ ಜಾಸ್ತಿ ಮಾಡ್ತೀನಿ ಅಷ್ಟು ಒತ್ತಡದಿಂದ ಹೊರಗೆ ಬರ್ತೀನಿ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಸೊ ನಾನು ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೇನೆ, ಎಷ್ಟೊತ್ತಿಗೆ ಮಲ್ಕೊಳ್ತೇನೆ, ಅಥವಾ ನಾನು ಎಷ್ಟೊತ್ತು ಟೈಮಿಗೆ ತಿಂತೇನೆ, ಏನು ಆಕ್ಟಿವಿಟೀಸ್ ಮಾಡ್ತೀನಿ, ಇದು ಕಂಪ್ಲೀಟ್ಲಿ ನನ್ನ ಕಂಟ್ರೋಲಲ್ಲಿ ಉಂಟು. ಲಾಕ್ಡೌನ್ ಯಾವಾಗ ತೆಗಿತಾರೆ ನನ್ನ ಕಂಟ್ರೋಲಲ್ಲಿ ಇರಲಿಕ್ಕಿಲ್ಲ, ಬಟ್ ನಾನು ದಿನ ಏನು ಮಾಡ್ತೇನೆ ಅದನ್ನ ನನ್ನ ಕಂಪ್ಲೀಟ್ ಕಂಟ್ರೋಲಲ್ಲಿ ಉಂಟು. ಅನಿಶ್ಚಿತತೆಯನ್ನು ನಾವು ಬಿಟ್ಟು ಬಿಡಬೇಕು ಮನಸ್ಸಿನಿಂದ. ಈಗ ನೀವೀಗ ಸಾಕಷ್ಟು ವಿಚಾರಗಳಂದರೆ ಜೀವನ ಶೈಲಿಯ ಆ ಒಂದು ಬದಲಾವಣೆ ಅಥವಾ ಒಂದು ಸ್ಪಷ್ಟವಾದ ಒಂದು ಟ್ರ್ಯಾಕಲ್ಲಿ ಹೋಗೋ ವಿಚಾರ ಮೂಲಕ ನಾವು ಒತ್ತಡವನ್ನು ನಿರ್ವಹಣೆ ಮಾಡಬಹುದು ಅಂತ ಹೇಳಿದ್ರಿ. ಈಗ ಸ್ವಲ್ಪ ಗಂಭೀರವಾದಂಥ ಒಂದು ಪರಿಸ್ಥಿತಿಗೆ ಹೋದವರಿಗೆ ಬಹುಶಃ ಏನಾದರೂ ಚಿಕಿತ್ಸೆ ಬೇಕಾಗತ್ತಾ? ಡೆಫಿನೆಟ್ಲಿ. ಯಾಕಂದರೆ ಒತ್ತಡ ಏನಾಗ್ತದಂದರೆ ತುಂಬ ದಿನ ಇರುವಾಗ ಅದು ನಮ್ಮ ದೇಹಕ್ಕೂ ಇಫೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಈಗ ಯಾರಿಗಾದ್ರೂ ನೋವಿನ ಕಾಯಿಲೆಗಳಿದ್ರೆ, ಆರ್ಥರೈಟಿಸ್ ಇದ್ರೆ ನೋವು ಜಾಸ್ತಿ ಆಗ್ಬೋದು, ಯಾರಿಗೋ BP ಕಾಯಿಲೆ ಇದ್ರೆ BP ಜಾಸ್ತಿ ಆಗ್ಬೋದು, ಶುಗರ್ ಕಾಯಿಲೆ ಇದ್ರೆ ಶುಗರ್ ಜಾಸ್ತಿ ಆಗ್ಬೋದು. ಈ ತರ ದೇಹದ ಮೇಲೆ ಇಫೆಕ್ಟ್ ಮಾಡ್ತದೆ. ಮತ್ತೆ ಮನಸ್ಸಿನ ಮೇಲೆ ಈಗ ಕೆಲವು ಆತಂಕದ ಕಾಯಿಲೆಗಳು, ಅಂದ್ರೆ ತುಂಬಾ ಗಾಬರಿ ಆಗೋದು, ಸಡನ್ ಆಗಿ ಎಷ್ಟು ಗಾಬರಿ ಆಗೋದು ಅಂದ್ರೆ ನನ್ನ ಜೀವನೇ ಹೋಗ್ತದೇನೋ ಅನ್ನೋ ತರ ಯೋಚನೆ ಬರೋದು. ಅಥವಾ ಕೆಲವರಿಗೆ ತುಂಬಾ ಬೇಸರ, ಎಷ್ಟು ಆಳವಾದ ಬೇಸರ ಅಂದ್ರೆ ಏನ್ ಮಾಡಿದ್ರು ಆ ಬೇಸರದಿಂದ ಹೊರಗೆ ಬರಕ್ಕಾಗ್ತಿಲ್ಲ. ಇನ್ನು ಕೆಲವರಿಗೆ ಅದು ಎಷ್ಟು ಆತಂಕ ಬೇಸರ ಎಲ್ಲ ಜಾಸ್ತಿ ಆಗ್ಬೋದು ಅಂದ್ರೆ ನಾನು ಯಾಕೆ ಬದುಕಬೇಕಪ್ಪ ಈ ರೀತಿ, ಇದು ಜಗತ್ತು ಎಲ್ಲಿ ಹೋಗ್ತಾ ಉಂಟು, ಈ ಥರದ್ದೆಲ್ಲ ಪ್ರಶ್ನೆಗಳು ಬಂದು ನಾನು ಇಲ್ಲಿ ಇರೋಕ್ಕಿಂತ ಹೋಗೋದೇ ಒಳ್ಳೇದು ಅಂತ ಹೇಳಿ ಆತ್ಮಹತ್ಯೆ ಬಗ್ಗೆನೂ ಯೋಚನೆ ಮಾಡುವ ಪರಿಸ್ಥಿತಿಗೆ ಹೋಗ್ಬೋದು ಕೆಲವರು. ಅಂಥ ಪರಿಸ್ಥಿತಿ ಬಂದಾಗ ಡೆಫಿನೆಟ್ಲಿ ಅವರು ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಏನು ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ಗಳು ಇರುತ್ತೆ, ಅದು ಔಷಧಿಯ ರೂಪದಲ್ಲಿರ್ಬೋದು ಅಥವಾ ಕೌನ್ಸಿಲಿಂಗ್ ಅಥವಾ ಸೈಕೋಥೆರಪಿ ರೂಪದಲ್ಲಿರ್ಬೋದು. ಈ ಥರದ್ದು ಟ್ರೀಟ್ಮೆಂಟ್ಗಳನ್ನು ಡೆಫಿನೆಟ್ಲಿ ತಗೊಳ್ಬೇಕು. ಯಾಕಂದರೆ ಒಳ್ಳೆ ಟ್ರೀಟ್ಮೆಂಟ್ಗಳಿದೆ, ಸೇಫ್ ಆಗಿರುವ ಟ್ರೀಟ್ಮೆಂಟ್ಗಳಿದೆ. ನಿಮ್ಮ ಆಸ್ಪತ್ರೆಯಲ್ಲಿ ಬಂದಾಗ ಹೌದು, ನಮ್ಮ ಆಸ್ಪತ್ರೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿಯಲ್ಲಿ ನಾವು ಸೈಕ್ಯಾಟ್ರಿಸ್ಟ್ಗಳಿದ್ದೇವೆ, ಸೈಕಾಲಜಿಸ್ಟ್ ಇದ್ದೇವೆ, ಕೌನ್ಸಿಲರ್ಸ್, ಸೋಷಿಯಲ್ ವರ್ಕರ್ಸ್ ಇದ್ದೇವೆ. ಸೊ ನಾವು ಏನು ಮಾಡ್ತೇವೆ ಅಂದರೆ ಆ ವ್ಯಕ್ತಿಯ ಸಂಪೂರ್ಣವಾಗಿ ಏನು ಸಮಸ್ಯೆ ಇದೆ ಅವನಿಗೆ ಬರೀ ಔಷಧಿಯ ಮುಖಾಂತರ ಅಷ್ಟೇ ಅಲ್ಲ, ಅದು ಕೌನ್ಸಿಲಿಂಗ್ ರೀತಿಯಲ್ಲಿ ಇರ್ಬೋದು, ಫ್ಯಾಮಿಲಿಯ ಎಜುಕೇಷನ್ ಇರ್ಬೋದು, ಅಥವಾ ಏನು ಸೋಷಿಯಲ್ ಸಪೋರ್ಟ್ ಅವನಿಗೆ ಮಾಡಿಕೊಡ್ಬೋದು, ಅಂಥದ್ದೆಲ್ಲ ವಿಷಯಗಳನ್ನು ನೋಡಿ ಒಂದು ಸಂಪೂರ್ಣವಾಗಿ ಒಂದು ಹೊಲಿಸ್ಟಿಕ್ ಆಗಿ ಹೇಗೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತೇವೆ. ಸೊ ಆ ಥರ ಏನಾದರೂ ವ್ಯಕ್ತಿಗಳಿಗೆ ಅಷ್ಟು ಒತ್ತಡ ಆಗ್ತಾ ಇದೆ, ನನಗೆ ಕಂಟ್ರೋಲ್ ಆಗ್ತಿಲ್ಲ ಅಂತ ಹೇಳಿ ಅನ್ಸಿದ್ರೆ, ಅಂದರೆ ನಾನು ಹೇಳಿದ ಎಲ್ಲ ವಿಷಯಗಳನ್ನು ಮಾಡಿಯೂ ನನಗೆ ಆಗ್ತಿಲ್ಲ ಅಂತ ಆದರೆ ಡೆಫಿನೆಟ್ಲಿ ಮೆಡಿಕಲ್ ಹೆಲ್ಪ್ ತಗೊಳ್ಳೋದ್ರಲ್ಲಿ ಏನೂ ನಾಚಿಕೆ ಇರಬಾರ್ದು, ಅಸಹ್ಯ ಪಡಬಾರ್ದು. ಯಾಕಂದರೆ ಇದು ಎಲ್ರಿಗೂ ಆಗುವಂಥದ್ದು ಒಂದು ವಿಷಯ. ಈಗ ಒಂದು ತೀವ್ರ ಸ್ವರೂಪದ ಒತ್ತಡ ಅಥವಾ ಒಂದು ಮಾನಸಿಕ ಆರೋಗ್ಯದ ಸಮಸ್ಯೆ ಅಥವಾ ಏರುಪೇರಿಗೆ ಒಳಗಾದವನಿಗೆ ಕೂಡ ಅದನ್ನು ಮತ್ತೆ ಅವನನ್ನು ಸಹಜ ಸ್ಥಿತಿಗೆ ತರಲಿಕ್ಕೆ ಆಗುತ್ತೆ. ಯಾಕೆ ಆಗಬಾರ್ದು? ಡೆಫಿನೆಟ್ಲಿ ಆಗ್ತದೆ. ನಾವು ಅದೇ ನಾನು ಹೇಳಿದ ಹಾಗೇನೆ ಆ ಹೆಸಿಟೇಷನ್ ಇರಬಾರ್ದು. ಮತ್ತೆ ಯಾರಿಗೋ ಈಗ ನಾವು ಫಸ್ಟಿಗೆ ಒತ್ತಡ ಆಗುವಾಗಲೇ ಯಾರ ಹತ್ರ ಆದ್ರೂ ಹಂಚ್ಕೊಂಡ್ರೆ ಎಷ್ಟೋ ಸರ್ತಿ ಅಲ್ಲಿಗೆ ಅದು ನಿಂತು ಹೋಗ್ಬಿಡುತ್ತೆ. ನಾವು ಬಟ್ ಹಂಚ್ಕೊಳ್ಳೋದಿಲ್ಲ. ಯಾಕಂದ್ರೆ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ ಯಾರ ಮುಂದೆ ಆದ್ರೆ ಇದೆಲ್ಲ ವಿಷಯಗಳನ್ನು ಹೇಳ್ಕೊಂಡ್ರೆ ಇವನು ಪಾಪ ತುಂಬಾ ವೀಕ್ ಇದ್ದಾನೆ ಅಥವಾ ಇವನಿಗೆ ಮೆಂಟಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ನಾವು ಜನರು ನಮ್ಮನ್ನ ಜಡ್ಜ್ ಮಾಡ್ತಾರೆ ಅಂತ ಅನ್ಕೊಂಡು ನಾವು ಎಷ್ಟೋ ಜನ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಲ್ವಾ. ಸೊ ಎಲ್ಲರಿಗೂ ಈ ಒತ್ತಡ ಆಗ್ತದೆ, ಸ್ಟ್ರೆಸ್ ಆಗ್ತದೆ. ಅದು ಈ ಕೋವಿಡ್-19 ಅನ್ನೋ ಸಮಸ್ಯೆಯಲ್ಲಿ, ಈ ಲಾಕ್ಡೌನ್ ಅಲ್ಲಿ ಇಷ್ಟೊಂದು ಅನಿಶ್ಚಿತತೆ ಇರುವಾಗ ಈ ಥರದ್ದು ಬಂದೇ ಬರ್ತದೆ. ಅದಕ್ಕೆ ನಾನು ಸಹಾಯ ಪಡಿಬೇಕು, ಸಹಾಯ ಯಾಚನೆ ಮಾಡಲಿಕ್ಕೆ ನಾನು ಹಿಂಜರಿಬಾರ್ದು ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಎಸ್ ಥ್ಯಾಂಕ್ ಯು. ಎಸ್, ಕೋವಿಡ್-19 ಅಥವಾ ಏನು ಈ ಒಂದು ಕೊರೋನಾದ ಈ ಒಂದು ಸಂದರ್ಭದಲ್ಲಿ ಒತ್ತಡ ನಿರ್ವಹಣೆ ಮತ್ತು ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಏನೆಲ್ಲ ಮಾಡಬೇಕು ಮತ್ತು ಅದಕ್ಕೆ ಏನು ಪರಿಹಾರ, ಈ ಎಲ್ಲ ವಿಚಾರವನ್ನು ಡಾಕ್ಟರ್ ರವಿಚಂದ್ರ ಕಾರ್ಕಳ ಅವರು ತುಂಬ ಸವಿವರವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ಎಸ್, ಇದು ಎನೋಪಾಯ ಡೀಮ್ ಟು ಬಿ ಯೂನಿವರ್ಸಿಟಿ ವ್ಯಾಪ್ತಿಯ ಎನೋಪಾಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಏನು ಪ್ರಸ್ತುತಿಪಡಿಸುವಂಥ ಎನ್ ಆರೋಗ್ಯ ಕಾರ್ಯಕ್ರಮ. ಎಸ್, ಈ ದಿವಸ ಡಾಕ್ಟರ್ ರವಿಚಂದ್ರ ಕಾರ್ಕಳ ಅವರು ಈ ಒಂದು ಆಸ್ಪತ್ರೆಯ ಏನು ಮಾನಸಿಕ ಅವರು ಈ ಒಂದು ಆಸ್ಪತ್ರೆಯ ಮನೋರೋಗ ತಜ್ಞರು ಕೂಡ ಹೌದು. ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ ಇಲ್ಲಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅದು ಕೂಡ ಬಹುಮುಖ್ಯವಾಗಿ ಕೋವಿಡ್ನ ಈ ಸಂದರ್ಭದಲ್ಲಿ ಜನಸಾಮಾನ್ಯರು ಅಥವಾ ಮಕ್ಕಳು ಒತ್ತಡಕ್ಕೆ ಒಳಗಾದವರು ಆ ಒಂದು ಒತ್ತಡದಿಂದ ಯಾವ ರೀತಿ ಹೊರಗೆ ಬರಬೇಕು ಅನ್ನೋ ಬಗ್ಗೆ ನಮ್ಮ ಜೊತೆಗೆ ವಿಚಾರ ವಿನಿಮಯ ಹಂಚಿಕೊಂಡಿದ್ದಾರೆ. ಮತ್ತು ಒಂದು ವೇಳೆ ಅತ್ಯಂತ ಗಂಭೀರದ ಸನ್ನಿವೇಶದಲ್ಲಿ ಚಿಕಿತ್ಸೆ ಪಡೆಯಬೇಕಿದ್ರೆ ಅದಕ್ಕೆ ಏನು ಪ್ರೋಟೋಕಾಲ್, ಏನು ವ್ಯವಸ್ಥೆ ಅನ್ನೋ ಬಗ್ಗೆ ಕೂಡ ಮಾತಾಡಿದ್ದಾರೆ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಮತ್ತೊಮ್ಮೆ ಸಮಾಪನ ಮಾಡೋದಲ್ಲ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.